ಮತ್ತೊಮ್ಮೆ ಸ್ವಾಗತ. ಮುನಿಸುತ್ತರವೇ ವಿಶೇಷ ಕಾರ್ಯಕ್ರಮಕ್ಕೆ ಈಗ ಜಯರಾಮ್ ನೀಲಾವರ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜಯರಾಮ್ ನೀಲಾರವರೇ. ಬಹುಶಃ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ತಮ್ಮ ಅಭಿಪ್ರಾಯ ತಿಳಿಸಿ, ಮಾತಾಡಿ. ಹಲೋ. ತಮ್ಮ ಅಭಿಪ್ರಾಯ ತಿಳಿಸಿ ಸರ್, ಮಾತಾಡಿ. ಹಲೋ, ನಾನು ನೀಲಾವರ. ಸತೀಶ್ ಶೆಟ್ಟರ್ ಬಗ್ಗೆ ಅಸರಣ್ಣವರು ಕಂಪ್ಲೇಂಟ್ ಮಾಡಿದ್ದು ಹೌದು ಆಕ್ಚುಲಿ. ಆದ್ರೆ ಅವರು ಇವತ್ತು ತಪ್ಪಿಸ್ಕೊಳ್ತಿದ್ದಾರೆ, ಇವತ್ತು ಮೀಡಿಯಾದಲ್ಲಿ ತಪ್ಪಿಸ್ಕೊಳ್ತಿದ್ದಾರೆ. ಆದ್ರೆ ಸತೀಶ್ ಶೆಟ್ಟರ್ದು ತಪ್ಪಿದೆ, ಅದು ಹೇಳುವ ಧೈರ್ಯ ಇಲ್ಲ ಅವರಿಗೆ. ಭಾಗವತರು ಎಷ್ಟು ಒಳ್ಳೆಯವನಾಗಿರ್ಬೋದು, ಯಕ್ಷಗಾನ ಕಲೆ ಎಲ್ರಿಗೂ ಸಂಬಂಧಪಟ್ಟಿದ್ರು. ಅಲ್ಲಿ ಅವರು ಯಕ್ಷಗಾನವನ್ನ ಆಡುವಾಗ ಎಂಟರ್ಟೈನ್ಮೆಂಟ್ಗೆ ಅವ್ರದೇ ಒಂದು ರೀತಿ ಅಂತ ರಾಗವನ್ನು ಎಳ್ಕೊಂಡು ಹೋಗ್ತಾರೆ. ಅದು ಬಹುಶಃ ಕೆಲವು ಆಡಿಯನ್ಸ್ ಕ್ಲಾಪ್ ಹೊಡಿಬಹುದು, ಖುಷಿ ಆಗ್ತದೆ. ಆದ್ರಿಂದ ಆಡಿಯನ್ಸ್ ಕೂಡ ಇದ್ ಮಾಡ್ತಾರೆ. ನನ್ನ ಪ್ರಕಾರ ಸತೀಶ್ ಶೆಟ್ಟಿ ತಪ್ಪು ಅಂತ ಹೇಳುದು. ಅಂದ್ರೆ ಕಲಾವಿದ ಹೌದು, ಆ ಶೈಲಿ, ಅವರ ಶೈಲಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ತಾವು? ಶೈಲಿ ಇದೆ, ಕಾಳಿಂಗನವರು ಶೈಲಿ ಮಾಡ್ತಿದ್ರು. ಆದ್ರೆ ಆ ಶೈಲಿಯಲ್ಲಿ ಕೆಲವೊಮ್ಮೆ ಅದರ ತಾಳ ಇದು ಎಲ್ಲವನ್ನು ಅವ್ರು ಬಿಟ್ಟು ಹೊರಗೆ ಹೋಗ್ತಾರೆ ಅನ್ನುವ ಕಂಪ್ಲೇಂಟ್ ಇದೆ ಅವ್ರ ಮೇಲೆ. ಅಂದ್ರೆ ಭಾಗವತಿಕೆಯ ಸಂಪ್ರದಾಯವನ್ನ, ಪರಂಪರೆಯನ್ನ ಬಿಟ್ಟು ಸತೀಶ್ ಶೆಟ್ಟರು ಹೊರಗೆ ಹೋಗ್ತಾರೆ. ಸಂಪ್ರದಾಯವನ್ನು ಬಿಟ್ಟು ಅಂತ ಹೇಳಿದ್ರೆ ಕಂಪ್ಲೀಟ್ ಬಿಡಬಾರ್ದಲ್ಲ. ಹಾಗಿದ್ರೆ ಲಕ್ಷ್ಮೀನಾರಾಯಣ ಅಸರಣ್ಣ ಅವರು ತಿಳಿಸಿರುವಂತ, ಹೇಳಿರುವಂತ ಅವ್ರ ಲೇಖನದಲ್ಲಿ ಏನು ಅಭಿಪ್ರಾಯ ವ್ಯಕ್ತಪಡಿಸಿದರೆ ಸರಿಯಾಗಿದೆ. ನಿಮ್ಮ ಟಿವಿಗೆ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೆ? ಯಾಕೆ ಹೇಳ್ಬೇಕು? ಕಲಾವಿದ್ರೆ, ಎಲ್ಲರೂ ಕಲಾವಿದ್ರೆ. ಸತೀಶ್ ಶೆಟ್ಟರ್ ದೇವರಲ್ಲ, ಅವರು ಒಳ್ಳೆ ಕಲಾವಿದ. ಅವ್ರು ತಪ್ಪು ಮಾಡಿದ್ದಾರೆ, ಒಪ್ಕೋಬೇಕು. ಅದೇ ಬಿಟ್ಟು ಅಂತ ದೇವಸ್ಥಾನದ ಮೇಳದಲ್ಲಿದ್ದು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿ ತಪ್ಪು ಅಂತ ಹೇಳಿ ನನ್ನ ಭಾವನೆ. ಆ ಸಣ್ಣವರು ಕೂಡ ನಾನು ಹೇಳಿದ್ದು ಹೌದು ಅಂತ ನ್ಯಾಯಯುತವಾಗಿ ಒಪ್ಕೋಬೇಕು. ಕೃಷ್ಣನ್ ಮಾತು. ಧನ್ಯವಾದಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ. ಈಗ ಹಿರಿಯ ರಂಗಭೂಮಿ ನಿರ್ದೇಶಕರು, ಸಿನಿಮಾ ನಿರ್ದೇಶಕರು ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯಣ್ಣ, ಹೇಳಿ, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ, ತಾವೇನು ಹೇಳ್ತೀರಿ? ನಮಸ್ಕಾರ ರಾಮಣ್ಣ. ಈಗ ಸತೀಶಣ್ಣ ಅವರಿಗೆ ನೋವಾದದಕ್ಕೆ ಅವರು ಈ ನಿರ್ಧಾರ ಕೈಗೊಂಡ್ರು. ಆದ್ರೆ ಅವರು ಈಗ ಮುಖ್ಯವಾಗಿ ನೋಡ್ಬೇಕಾದದ್ದು ಲಕ್ಷಾಂತರ ಅವರ ಅಭಿಮಾನಿಗಳಿಗೆ ನೋವಾಗಿದೆ ಅವರು ಬಿಟ್ಟದ್ದು. ಆ ಲಕ್ಷಾಂತರ ಅಭಿಮಾನಿಗಳ ನೋವು ಹೋಗಲಾಡಿಸ್ಲಿಕ್ಕೆ ಅವರಿಗಾದ ನೋವನ್ನು ಅವರು ಮರೆತು ಅವರು ಪುನಃ ಮೇಳಕ್ಕೆ ಬರ್ಬೇಕು. ಅವರಿಗೆ ಕಟೀಲಪ್ಪೆ ಆಶೀರ್ವಾದ ಸಿಕ್ಕಿದೆ, ಲಕ್ಷಾಂತರ ಅಭಿಮಾನಿಗಳ ಪ್ರೀತಿ ಇದೆ. ಇದನ್ನೆಲ್ಲ ನೆನ್ಸ್ಕೊಂಡು ಅವರು ಮರಳಿ ಬರ್ಬೇಕು. ಈ ಒಂದು ಲೇಖನ ಮತ್ತು ಅವರ ಅಭಿಪ್ರಾಯಗಳು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾವ ಬಗ್ಗೆ? ಈಗ ಲಕ್ಷ್ಮೀನಾರಾಯಣ ಅಸರಣ್ಣ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಲೇಖನದಲ್ಲಿ. ಹೌದು, ತಾವೇನ್ ಹೇಳ್ತೀರ? ನಾನು ಹೇಳೋದು ಏನಂತ ಹೇಳಿದ್ರೆ, ಈಗ ಕೆಲ ಪತ್ರಿಕೆಗಳು ಕಲಾವಿದರ ವಿರುದ್ಧವೇ ಒಂದು ಇದು ಮಾಡ್ತಾ ಇದೆ, ಏನು ಯುದ್ಧ ಮಾಡ್ಲಿಕ್ಕೆ ಹೊರಟಂತಿದೆ ಈಗ ಇತ್ತೀಚಿನ ಬೆಳವಣಿಗೆಯಲ್ಲಿ. ಆದ ಕಾರಣ ಪತ್ರಿಕೆಯಲ್ಲಿ ಬಂದಂತೆ ಎಲ್ಲ ವೇದವಾಕ್ಯ ಅಲ್ಲ, ಆ ಒಂದು ಇದನ್ನು ತಗೊಂಡವರು ಲಕ್ಷಾಂತರ ಅಭಿಮಾನಿಗಳಿಗೆ ನೋವು ಮಾಡಬಾರ್ದು. ಆದ ಕಾರಣ ಅವರ ನಿರ್ಧಾರವನ್ನು ಬದಲಿಸಬೇಕು, ಸತೀಶಣ್ಣ ಬದಲಿಸಬೇಕು, ಮರಳಿ ಬರಬೇಕು. ಅವರು ದೊಡ್ಡ ನಷ್ಟ ಅವರು ಬಾರದಿದ್ದರೆ. ಯಕ್ಷಗಾನ ಈಗ ಅವರಿಂದಾಗಿ ಯಕ್ಷಗಾನ ಒಂದು ಯುವ ಜನತೆ ಒಂದು ನೋಡುವಂತ ಒಂದು ಇದು ಬಂದು ಮುಟ್ಟಿದೆ. ಈಗ ತುಂಬಾ ಯುವ ಜನರು ಆಕರ್ಷಿತರಾಗಿದ್ದಾರೆ. ಅವರು ಇನ್ನಷ್ಟು ಪ್ರೇಕ್ಷಕರನ್ನು ಹೆಚ್ಚು ಮಾಡುವ ಒಂದು ದೃಷ್ಟಿಯಲ್ಲಿ ಅವರು ಮರಳಿ ಬರಬೇಕು. ಧನ್ಯವಾದಗಳು ವಿಜಯಣ್ಣ, ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಈಗ ಕುಂದಾಪುರದಿಂದ ಮತ್ತೊಬ್ಬರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜಯಕರ್ ಅವರೇ, ನಮಸ್ಕಾರ. ಮಾತಾಡಿ, ತಮ್ಮ ಅಭಿಪ್ರಾಯ ತಿಳಿಸಿ. ಜಯಕರ್, ನಾನು ಟಿವಿ ನೋಡ್ತಾ ಇದ್ದೇನೆ, ಸತೀಶ್ ಪಟ್ಲ ಅವರದ್ದು ಏನೋ ಬರ್ತಾ ಇದೆ. ತಮ್ಮ ಅಭಿಪ್ರಾಯ ತಿಳಿಸಿ. ತಮ್ಮ ಅಭಿಪ್ರಾಯ ಅದು ಅಲ್ಲ ಸರ್, ಅದು ನಾವು ಯಕ್ಷಗಾನ ಅಂದ್ರೆ ನಮ್ಗೆ ಅಷ್ಟೊಂದು ಅಭಿರುಚಿ ಇಲ್ಲ. ಈಗ ಸತೀಶ್ ಶೆಟ್ಟರದ್ದು ಪದ್ಯ ಎಲ್ಲ ಕೇಳುವಾಗ ನಮ್ಗೆ ಪುನಃ ಯಕ್ಷಗಾನದ ಬಗ್ಗೆ ಒಂದು ಕುತೂಹಲ ಕೆರಳ್ತಾ ಇದೆ. ಕುಂದಾಪುರ ಕಡೆಯಿಂದ ಮೊದಲೊಮ್ಮೆ ಕಾಳಿಂಗನವರದ್ದು ಒಂದು ಯಕ್ಷಗಾನ ಧ್ರುವತಾರೆ ಅಂತ ಆಗಿದೆ ನಮ್ಗೆಲ್ಲ. ಅವರನ್ನು ಕಳ್ಕೊಂಡ್ಮೇಲೆ ಈಗ ತೆಂಕಿನಲ್ಲಿ ಒಂದು ಯಕ್ಷಗಾನ ಸ್ಫೂರ್ತಿ ನೀಡುವುದಕ್ಕೆ ಒಬ್ಬ ಯುವ ಕಲಾವಿದ ಉಟ್ಕೊಂಡಿದಂತ ಸಂತೋಷ ನಮ್ಮಲ್ಲಿ ಇತ್ತು.
ಆದ್ರೆ ಇದು ಕೇಳಿ ತುಂಬಾ ವಿಷಾದನೆ, ನಮ್ಗೆ ಮನಸ್ಸಲ್ಲಿ ತಡಿಲಿಕ್ಕೆ ಆಗ್ತಾ ಇಲ್ಲ ಈ ಬೇಸರವನ್ನು. ಅವ್ರು ಏನಿದ್ರು ಮುಂದುವರಿಬೇಕು ಅಂತ ಹೇಳ್ತೀವಿ. ಗೊತ್ತಿಲ್ಲ, ಒಟ್ಟಾರೆ ಯಕ್ಷಗಾನ ಮುಂದೆ ಕಲೆ ಒಂದು ಉಳಿಬೇಕಾದ್ರೆ ಇಂಥ ಒಬ್ಬ ಕಲಾವಿದ ಬೇಕು. ಯಾಕೆ ಹುಡುಗರಿಗೆಲ್ಲ ಒಂದು ಸ್ಫೂರ್ತಿ ಕೊಡೋದು, ಯಾರ ಮೊಬೈಲ್ ನಲ್ಲಿ ನೋಡಿದ್ರು ಅವರದ್ದೇ ಪದ್ಯ, ಯಾರ ಮನೆಯಲ್ಲಿ ನೋಡಿದ್ರು ಅವ್ರು ಅಷ್ಟೊಂದು ಕುತೂಹಲ ಕೆರಳಿದ ಕಲಾವಿದ ಸಡನ್ ಹೀಗಾಗುದಂದ್ರೆ ಒಂದು ಆಶ್ಚರ್ಯ ವಿಷಯ. ಅದು ಯಾಕಾಯ್ದೇನಂತ ಗೊತ್ತಿಲ್ಲ ಸರ್, ಒಳಗಿನ ವಿಷಯ. ಒಟ್ಟಾರೆ ಅವ್ರು ನಮ್ಗೆ ಬೇಕೇ ಬೇಕು, ಇಲ್ಲಾಂದ್ರೆ ಮುಂದೆ ಏನಾಗ್ತದೋ ವಿಷಯ ಗೊತ್ತಿಲ್ಲ. ಅದು ಯಾರಿಂದ ತೊಂದರೆ ಆಯ್ತು ಅವರೇ ಪುನಃ ಕರೆದು ಅವರನ್ನ ಸಮಾಧಾನ ಮಾಡಿ ಪುನಃ ಆ ಕಲೆಗೆ ಅವರನ್ನು ನೂಕಿದ್ರೆ ಒಳ್ಳೇದು ಅನ್ಸ್ತದೆ ನನಗೆ. ಓಕೆ, ಧನ್ಯವಾದಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ. ಈಗ ವೀಕ್ಷಕರಿಗೆ ಕೊನೆಯದಾಗಿ ಬಹುಶಃ ಕಾರ್ಯಕ್ರಮ ಮುಗಿಸುವಂತ ಹೊತ್ತು ಬಂದಿದೆ. ಪಟ್ಲ ಸತೀಶ್ ಶೆಟ್ಟಿ ಅವರ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಅವರು ಸಿಕ್ಕಿದರೆ ಅವ್ರ ಜೊತೆ ನಾವು ಮಾತನಾಡಬಹುದಾಗಿದೆ. ಇಲ್ಲಿ ಲೇಖನವನ್ನು ಬರೆದಿರುವಂಥ ಕಟೀಲು ಲಕ್ಷ್ಮೀನಾರಾಯಣ ಅಸರಣ್ಣ ಅವರು ಕೂಡ ನಮ್ಮ ಜೊತೆ ಮಾತಾಡಿದ್ದಾರೆ. ಇನ್ನು ಪತ್ರಿಕೆಯ ಸಂಪಾದಕರು ಬಲ್ಲಿರೇನಯ್ಯ ಪತ್ರಿಕೆ ಏನು ಮಾಸ ಪತ್ರಿಕೆ ಇದೆ ಅದರ ಸಂಪಾದಕರು ಆದಂಥ ತಾರನಾಥ್ ವರ್ಕಾಡಿ ಅವರು ಕೂಡ ನಮ್ಮ ಜೊತೆಗೆ ಮಾತಾಡಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೆ ಯಕ್ಷಗಾನದ ವಿದ್ವಾಂಸರುಗಳು ಸೇರಿದಂತೆ ನೀವುಗಳು ಕೂಡ ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಈಗಾಗಲೇ ಹೆಚ್ಚಿನವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು, ಯಾವುದೇ ಕಾರಣಕ್ಕೆ ಪಟ್ಲ ಸತೀಶ್ ಶೆಟ್ಟಿ ಅವರು ರಾಜೀನಾಮೆ ನೀಡಬಾರದು, ಅವರು ಆ ಕಟೀಲು ಮೇಳದಲ್ಲಿ ಮತ್ತೆ ಅದನ್ನು ಮುಂದುವರಿಬೇಕು. ಇನ್ನು ಉಳಿದಂತೆ ಏನು ಯಕ್ಷಗಾನ ಮತ್ತು ಭಾಗವತಿಕೆಯ ಬಗೆಗೆ ಇರುವಂಥ ಒಂದಷ್ಟು ಅಭಿಪ್ರಾಯಗಳು ಏನಿದ್ದಾವೆ ಇವುಗಳನ್ನೆಲ್ಲ ಸರಿಪಡಿಸಿಕೊಂಡು ಹೋಗಬೇಕು, ಕೆಲವು ಅಭಿಪ್ರಾಯ ಭೇದಗಳು ಅನ್ನುವಂಥ ಅಭಿಪ್ರಾಯಗಳು ಕೂಡ ಬಂದಿದೆ. ಓಕೆ, ಈಗ ಮತ್ತೊಬ್ಬರು ಗಣೇಶ್ ರಾವ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಮಾತನಾಡಿ. ನಮಸ್ತೆ ಸರ್, ನಾನು ಗಣೇಶ್ ರಾವ್ ಬಾರ್ಕೂರಿ ಮಾತಾಡೋದು. ಪಟ್ಲ ಅವರಿಗೆ ರಾಜೀನಾಮೆ ಕೊಟ್ಟು ಖಂಡಿತವಾಗಿ ಸರಿಯಲ್ಲ ಸರ್, ವಾಪಸ್ ತಗೊಳ್ಬೇಕು ಅವರು. ನಮ್ಮಂತ ಅಭಿಮಾನಿಗಳಿಗೆ ಅವ್ರು ಅಗತ್ಯವಾಗಿ ಬೇಕು. ಕಟೀಲ್ ಮೇಳದವ್ರಿಗೆ ತುಂಬಾ ಹೆಸರು ಬಂದಿದೆ, ಅವರಿಗೂ ಕೂಡ ದೇವಿ ತುಂಬಾ ಅನುಗ್ರಹ ನೀಡಿದ್ದಾಳೆ. ಈಗ ಅಸರಣ್ಣ ಅವ್ರು ಏನ್ ಹೇಳಿದ್ದಾರೆ ಅನ್ನೋದು ನಿಜವಾಗಿ ನಮ್ಗೆ ಏನಾದ್ರು ಗೊತ್ತುಂಟಾ? ಪತ್ರಿಕೆಯಲ್ಲಿ ಬಂದಿದೆ ಅಷ್ಟೇ, ಬೇರೆ ವಿಷಯ ನಮ್ಗೇನು ಗೊತ್ತಿಲ್ಲ ಅಲ್ವಾ? ಆದ್ರಿಂದ ಅವ್ರದನ್ನ ಸರಿಯಾದ 4 ಜನ ಕೂತು ವಿಮರ್ಶೆ ಮಾಡಿ ಆ ಕುರಿತಾಗಿ ಅವ್ರು ಸರಿಯಾದ ಅಭಿಪ್ರಾಯ ತಕೊಂಡು ಅವ್ರು ಮೇಳದಲ್ಲಿ ಖಂಡಿತವಾಗಿ ಮುಂದುವರಿಬೇಕು. ನಮ್ಮಂತ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಹಾಗೆ, ಅದು ಬಹಳ ನಾವು ಆಶಿಸ್ತಾ ಇದ್ದೇವೆ. ತುಂಬಾ ಆಘಾತ ಆಯ್ತು ನಮ್ಗೆ ಅವರು ಆ ರೀತಿ ತಗೊಂಡಂತ ಅಭಿಪ್ರಾಯ. ಓಕೆ, ಸರಿ, ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಎಸ್, ನಾನು ಇಲ್ಲಿ ಈಗಾಗಲೇ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತಗೊಂಡದ್ದನ್ನು ನಾನು ಈಗಾಗಲೇ ಹೇಳಿದೆ. ಒಂದು ಮತ್ತೊಬ್ಬರು ಕರೆ ಮಾಡಿ ಏನಿದ್ರು ಕೂಡ ಲಕ್ಷ್ಮೀನಾರಾಯಣ ಅಸರಣ್ಣ ಹೇಳಿರುವುದು ಸರಿ ಇದೆ. ಇಲ್ಲಿ ಪಟ್ಲ ಅವರು ಕೂಡ ತಮ್ಮ ಶೈಲಿಗಳನ್ನು ಬದಲಾವಣೆ ಮಾಡಿಕೊಂಡ್ರೆ ಏನು, ಅವರ ಇದರಲ್ಲೂ ಕೂಡ ಅವರು ತಪ್ಪನ್ನು ಒಪ್ಪಿಕೊಳ್ಳಬೇಕು ಅನ್ನುವಂಥ ಅಭಿಪ್ರಾಯವನ್ನು ಮತ್ತೊಬ್ಬರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಇದೇ ಹಿನ್ನೆಲೆಯಲ್ಲಿ ಭಾಳಷ್ಟು ಮಂದಿ ಫೋನ್ ಮಾಡಿ ಕರೆ ಮಾಡಿ ಪಟ್ಲ ಅವರಿಂದಾಗಿಯೇ ಒಂದು ಮಟ್ಟದಲ್ಲಿ ಇವತ್ತು ಭಾಗವತಿಕೆಯನ್ನು ನೋಡುವಂಥದ್ದು ಮತ್ತು ಯಕ್ಷಗಾನ ನೋಡುವಂಥ ಆಸಕ್ತಿಗಳನ್ನು ಯುವಜನರು ಬೆಳೆಸಿಕೊಂಡಿದ್ದಾರೆ. ಸೊ ಯುವಕರು ಹೆಚ್ಚು ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ ಯಕ್ಷಗಾನಕ್ಕೆ. ಅದರ ಮೂಲ ಕಾರಣಗಳಲ್ಲಿ ಒಂದು ಕಟೀಲು ಕ್ಷೇತ್ರದ ಈ ಒಂದು ದೇವಿ ಮಹಾತ್ಮೆ ಆಟ ಮತ್ತು ಭಾಗವತನಾಗಿ ಪಟ್ಲ ಸತೀಶ್ ಶೆಟ್ಟಿ ಅವರ ಒಂದು ಪ್ರತಿಭೆ ಏನಿದೆ, ಅವರ ಒಂದು ಭಾಗವತಿಕೆ ಶೈಲಿ ಏನಿದೆ, ಇದರಿಂದ ಆಕರ್ಷಿತರಾಗಿರುವುದೇ ಕಾರಣ ಅಂತ ಅನ್ನುವಂಥದ್ದು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಇವಿಷ್ಟು ಅಭಿಪ್ರಾಯಗಳು ಕೂಡ ಇಲ್ಲಿ ವ್ಯಕ್ತಗೊಂಡಿದ್ದಾವೆ. ಏನೇ ಹೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ, ಅವರು ಸಿಗ್ತಾ ಇಲ್ಲ, ಆದರೂ ಇವೆಲ್ಲರ ಅಭಿಪ್ರಾಯಗಳನ್ನು ನಾವು ಇಲ್ಲಿ ನೀಡಿದ್ದೇವೆ. ಓಕೆ, ಈಗ ಕೊನೆಯದಾಗಿ ರವೀಂದ್ರ ಶೆಟ್ಟಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಂದ್ರ ಶೆಟ್ಟಿ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಸರ್, ರವೀಂದ್ರ ಶೆಟ್ಟಿ ಮಲ್ಯಾಡಿ ಅಂತ ನಾನು ಮಾತಾಡ್ತಾ ಇರೋದು. ಮಾತಾಡಿ ಸರ್. ಯಕ್ಷಗಾನದಲ್ಲಿ ನಾನಾ ಶೈಲಿಗಳಿದ್ದಾವೆ ಸರ್. ಈಗ ಹಿಂದೆ ಕಾಳಿಂಗನೌಡ್ರು, ಅವರ ಹಿಂದೆ ನಾರಾಯಣಪುರ್ ಅಂತ ಇದ್ದಾರೆ, ಅವರೇ ಮತ್ತೆ ಸುಬ್ರಹ್ಮಣ್ಯ ದಾರೇಶ್ವರ್ ಅಂತ ಇದ್ದಾರೆ. ಅವರವರ ಶೈಲಿಯಲ್ಲಿ ಭಾಗವತಿಗಳು ನಡೀತಾ ಇದೆ ಸರ್. ಇದು ನಮ್ಮ ಇವರು ಪಟ್ಲ ಸತೀಶ್ ಶೆಟ್ಟರು ಅವರದೇ ಆದಂತ ಶೈಲಿ. ಯಕ್ಷಗಾನದಲ್ಲಿ ನಾನಾ ರೀತಿಯ ಶೈಲಿಗಳು ಬರ್ತಾನೆ ಇದ್ದಾವೆ. ಅದು ಕೆಲವರು ತುಂಬಾ ಹೆಸರು ಮಾಡಿದ್ದಾರೆ, ಕೆಲವರು ಹೆಸರು ಮಾಡ್ಲಿಲ್ಲ ಅಷ್ಟೇ. ಆ ರೀತಿ ನಾವು ಇವರು ಯಕ್ಷಗಾನದಲ್ಲಿ ಮುಂದುವರಿಬೇಕಂತ ನಮ್ಮ ಅಭಿಲಾಷೆ ಸರ್. ಓಕೆ ರವೀಂದ್ರ ಶೆಟ್ಟಿ, ಧನ್ಯವಾದಗಳು ತಮ್ಮ ಅಭಿಪ್ರಾಯಕ್ಕೆ. ಥ್ಯಾಂಕ್ ಯು ಸರ್. ಎಸ್, ಕೊನೆಯದಾಗಿ ಹೇಳ್ತಾ ಇರುವಂಥದ್ದು ವೀಕ್ಷಕರೇ, ಬಹಳ ಮುಖ್ಯವಾಗಿ ಈ ಒಂದು ನಿರ್ಧಾರ ಏನಿದೆ, ಹೆಚ್ಚಿನವರು ಹೇಳಿರುವಂಥದ್ದು ಪಟ್ಲ ಸತೀಶ್ ಶೆಟ್ಟಿ ನಿರ್ಧಾರವನ್ನು ಹಿಂತೆಗೆದುಕೊಳ್ಬೇಕು ಅಂತ ಅನ್ನುವಂಥದ್ದು ಒಂದು. ಇನ್ನೊಂದು ಏನು ಈ ಪತ್ರಿಕೆ ಇದೆ, ಪತ್ರಿಕೆ ಯಕ್ಷಗಾನದ ಬಗೆಗೆ ಅವರು ಒಂದಷ್ಟು ಪತ್ರಿಕೆಯನ್ನು ಮಾಡ್ತಾ ಇರುವಂಥದ್ದು, ಯಕ್ಷಗಾನದ ಬಗೆಗಿನ ಲೇಖನಗಳನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಯಕ್ಷಗಾನಕ್ಕೋಸ್ಕರ ಇರುವಂಥ ಪತ್ರಿಕೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಒಂದು ವಿಚಾರ ಕೂಡ. ಸೊ ಇಂಥ ಪತ್ರಿಕೆಗಳಿಗೂ ಕೂಡ ಅಂದರೆ ಯಕ್ಷಗಾನದ ವಿಚಾರ ವಿಮರ್ಶೆಗಳು ಏನಿದ್ದಾವೆ ಇವುಗಳು ಹೆಚ್ಚು ನಡೀಬೇಕು ಅಂತ ಅನ್ನುವಂಥದ್ದು ಒಂದಷ್ಟು ಅಭಿಪ್ರಾಯಗಳು. ಸೊ ಇಲ್ಲಿ ಶೈಲಿಗಳು ಏನಿದ್ದಾವೆ, ಆಯಾಯ ಒಬ್ಬರ ಶೈಲಿಗಳು, ಒಂದೊಂದು ಭಾಗವತರ ಮೇಲೆ ಒಂದು ಶೈಲಿಗಳು ಅದು ಹುಟ್ಟಿಕೊಂಡು ಬರ್ತದೆ. ಅವರ ಶಿಷ್ಯಂತರುಗಳು ಅದನ್ನು ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಎಲ್ಲೂ ಕೂಡ ಪಟ್ಲರ ಶೈಲಿ ಸರಿಯಿಲ್ಲ ಅಂತ ಹೇಳುವಂಥದ್ದು ಹೇಗೆ, ಯಾವ ಹಿನ್ನೆಲೆಯಲ್ಲಿ ಅನ್ನುವಂಥ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ.
ಎಸ್, ಇದು ಇವತ್ತಿನ ಈ ಒಂದು ವಿಶೇಷ ವೀಕ್ಷಕರೇ. ಸಂಡೇ ಲಂಚ್ ಅವರ್ನಲ್ಲಿ ಈ ಒಂದು ಸುದೀರ್ಘ ಅವಧಿಯಲ್ಲಿ ತಾವುಗಳು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ. ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಾನು ಮೈಮ್ ರಾಮದಾಸ್ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾ ಇದ್ದೇನೆ. ನಿರಂತರ ಸುದ್ದಿ ಮುಂದುವರ್ತದೆ. ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.